ಒಡಿಯೂರು ಶ್ರೀ ಗುರುದೇವಾದತ್ತ ಸಂಸ್ಥಾನದಲ್ಲಿ ಫೆಬ್ರವರಿ 3 ಹಾಗೂ 4ರಂದು ನಡೆಯುವ ತುಳುನಾಡ ಜಾತ್ರೆ ಶ್ರೀ ಒಡಿಯೂರು ರಥೋತ್ಸವದ ಅಂಗವಾಗಿ ಮಂಗಳೂರು ಶ್ರೀ ಮಂಗಳಾದೇವಿ ದೇವಸ್ಥಾನದಿಂದ ಒಡಿಯೂರು ಕ್ಷೇತ್ರದವರೆಗೆ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ಮಂಗಳೂರು ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ಹಸಿರು ಹೊರೆಕಾಣಿಕೆ ಸಮಿತಿ ಸಂಚಾಲಕ ದೇವಿ ಪ್ರಸಾದ್ ಶೆಟ್ಟಿ ಅನಂತಾಡಿ ಚಾಲನೆ ನೀಡಿದರು. ಕಾನ್ಯನದಿಂದ ಭವ್ಯ ಶೋಭಾಯಾತ್ರೆಗೆ ಉದ್ಯಮಿ ವಾಮಯ್ಯ ಶೆಟ್ಟಿ ಚಾಲನೆಯನ್ನ ನೀಡಿದರು. ಸುಮಾರು 75ಕ್ಕೂ ಅಧಿಕ ವಾಹನಗಳಲ್ಲಿ ಹಸಿರು ವಾಣಿ ಹೊರೆಕಾಣಿಕೆ ಕ್ಷೇತ್ರಕ್ಕೆ ಆಗಮಿಸಿತ್ತು. ಒಡಿಯೂರು ಕ್ಷೇತ್ರದಲ್ಲಿ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಹೊರೆಕಾಣಿಕೆಯನ್ನ ಸ್ವಾಗತಿಸಿ ಉಗ್ರಾಣ ಮುಹೂರ್ತವನ್ನ ನಡೆಸಿದ್ರು. ಸಾಧ್ವಿ ಮಾತಾನಂದಮಯಿ ದಿವ್ಯ ಉಪಸ್ಥಿತಿಯನ್ನ ಕರುಣಿಸಿದ್ರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗುರುದೇವಾನಂದ ಸ್ವಾಮೀಜಿಯವರು ಕಳೆದ 3 ದಶಕಗಳಿಂದ ತುಳು ಭಾಷೆ ಸಂಸ್ಕೃತಿ ಉಳಿಸಿ ಬೆಳೆಸಿ ಪೋಷಿಸುವ ನಿಟ್ಟಿನಲ್ಲಿ ಎಲ್ಲರಲ್ಲೂ ಕಾಳಜಿ ಮೂಡಿಸುವ ಕೆಲಸ ಒಡಿಯೂರಾಯ ಸಂಸ್ಥಾನದಿಂದ ನಡೆಯುತ್ತಿದ್ದು, ಫೆಬ್ರವರಿ 3 ಮತ್ತು 4ರಂದು ಶ್ರೀ ಒಡಿಯೂರು ರಥೋತ್ಸವ ತುಳುನಾಡ ಜಾತ್ರೆ ಸಂಪನ್ನಗೊಳ್ಳಲಿದೆ ಎಂದು ಹೇಳಿದರು. ತುಳು ಭಾಷೆ ಸಂಸ್ಕೃತಿಯ ಜಾಗೃತಿಗಾಗಿ 3ರಂದು ಸೋಮವಾರ 20ನೇ ತುಳು ಸಾಹಿತ್ಯ ಸಮ್ಮೇಳನ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾ ಎ ಸುಬ್ಬಣ್ಣ ರೈ ಅವರ ಅಧ್ಯಕ್ಷತೆಯಲ್ಲಿ ಜರುಗಲಿದೆ. ಒಡಿಯೂರು ಶ್ರೀ ಸಂಸ್ಥಾನದ ಪ್ರತಿಷ್ಠಾ ಮುಹೂರ್ತವನ್ನು ಲಕ್ಷಿಸಿ ತಿಥಿಗನುಗುಣವಾಗಿ ರಥೋತ್ಸವವಾಗಿ ಆಚರಿಸಲಾಗುತ್ತದೆ. ಒಡಿಯೂರು ಶ್ರೀ ಸಂಸ್ಥಾನ ಸ್ಥಾಪನೆಗೊಂಡು 31ನೇ ವರ್ಷದ ವಾರ್ಷಿಕ ಹಬ್ಬ ಶ್ರೀ ಒಡಿಯೂರು ರಥೋತ್ಸವ ಜರುಗುತ್ತಿರುವುದು ವಿಶೇಷ. ಅಂದು ಪೂರ್ವಾಹ್ನ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಸಂಪನ್ನಗೊಳ್ಳಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಈ ದೇವರು ಕೊಟ್ಟಿದ್ದ ಇಹದಿಂದ ಬರಕ್ಕೆ ಸೇರುವುದಕ್ಕೆ ಈ ಕಡದರೆ ದೇಹೇಂದ್ರಿಯದಿಂದ ರಥೋತ್ಸವ ಕೊಡ್ತೇವೆ. ನಮ್ಮ ಕಡಪನ ಕೆಲಸ ನಮ್ಮನೆ ಮಾಡ್ಬೋದು ನೆನಪು ಈ ದೇವರು ನಮ್ಮ ಭಾಷೆದ ಭಾಗಗಳು ನಮ್ಮ ತೂಪತೆಗಳನ್ನು ಉಳ್ಳದಲ್ಲಿರುವ ಪೂರ್ತಿ ಭಾಗ ಮುಲ್ಪದ ವಿಶೇಷತೆ ದಾನೆಯನ್ನು ಕೇಳಿದ ಈ ಒಂದು ತುಳುನಾಡದ ಜಾತ್ರೆ ದಾರಿ ಕೆಲವರು ಕೇಳಿದರು. ಏನದು ಈ ಸಂಸ್ಥಾನ ತುಳುನಾಡು ವಿರಾಟದ ತುಳುನಾಡಿಂದ ಮಿಥ್ಯದ ತುಳುನಾಡಿಗೆ ಒಂದು ವ್ಯತ್ಯಾಸಗಳು ಮತ್ತು ಇಲ್ಲೇ ತುಳುನ ಮತ್ತು ಆಮೇಲೆ ಕಾಸರಗೋಡು ಈ ಸಂದರ್ಭ ರೋಹಿತ್ ಡಿ ಶೆಟ್ಟಿ ನಗರಿಗುತ್ತು, ಅಶೋಕ್ ಕುಮಾರ್ ಬಿಜಯ್, ಸುರೇಶ್ ರೈ, ಸರ್ವಾಣಿ ಪಿ ಶೆಟ್ಟಿ, ರಘುನಾಥ ಶೆಟ್ಟಿ ಪಟ್ಲಗುತ್ತು, ರಘುರಾಮ ಶೆಟ್ಟಿ ಕಾನ್ಯನ, ಲಿಂಗಪ್ಪ ಗೌಡ ಪನೆಯಡ್ಕ, ಕಿರಣ್ ಉರ್ವಾ, ಪದ್ಮನಾಭ ಒಡಿಯೂರು, ಸಂತೋಷ್ ಭಂಡಾರಿ, ಸದಾಶಿವ ಅಳಿಕೆ, ರೇವತಿ ವಾಮಯ್ಯ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.